ಹರ್ಷಿತಾ. ಕಾರ್ವಾರ್ ಚಾನೆಲ್ಗೆ ಸ್ವಾಗತ. ಕಾರವಾರದ ಗ್ರಾಸಿಮ್ ಇಂಡಸ್ಟ್ರೀಸ್ನ ನಿವೃತ್ತ ಕಾರ್ಮಿಕರ ನೋವು, ಹಿಂಬಾಕಿ ವೇತನಕ್ಕಾಗಿ ಮನವಿ. ಕಾರವಾರದ ಬಿಣಗ ಘಟಕದ ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ ನಿವೃತ್ತರಾದ ಸುಮಾರು 40 ಮಂದಿ ಹಿರಿಯ ಕಾರ್ಮಿಕರು ಇಂದು ಪತ್ರಿಕಾ ಪ್ರತಿನಿಧಿಗಳ ಮುಂದೆ ತಮ್ಮ ನೋವನ್ನು ಹಂಚಿಕೊಂಡರು. 5 ತಿಂಗಳ ಹಿಂದೆ 21 ಮೇ 2025 ಮಾನ್ಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತಿ ವಯಸ್ಸಿನ ಪ್ರಕರಣದಲ್ಲಿ ಇವರ ಪರವಾಗಿ ತೀರ್ಪು ನೀಡಿದ್ದು, ಹಿಂಬಾಕಿ ವೇತನ ನೀಡಲು ಕಂಪನಿಗೆ ಆದೇಶ ನೀಡಿತ್ತು. ಆದರೆ ಇಂದಿಗೂ ಕಂಪನಿ ಆಡಳಿತ ಮಂಡಳಿ ತೀರ್ಪನ್ನು ಪಾಲಿಸದೆ ಹಣ ಬಿಡುಗಡೆ ಮಾಡದಿರುವುದಾಗಿ ಕಾರ್ಮಿಕರು ಆರೋಪಿಸಿದ್ದಾರೆ. ಹೆಚ್ಚುವರಿ ಷರತ್ತು ರೂಪದಲ್ಲಿ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಬಾಂಡ್ ಮೇಲೆ ಸಹಿ ಮಾಡಿದ ನಂತರ ಮಾತ್ರ ವೇತನ ನೀಡುವುದಾಗಿ ನಿರ್ವಹಣೆ ಒತ್ತಾಯಿಸುತ್ತಿರುವುದು ಕಾನೂನುಬಾಹಿರ ಕ್ರಮ ಎಂದು ಕಾರ್ಮಿಕರು ಹೇಳಿದ್ದಾರೆ. ಅವರು 30 ಅಕ್ಟೋಬರ್ ಅಂದು HR ವಿಭಾಗಕ್ಕೆ ಮನವಿ ಪತ್ರ ನೀಡಲು ಹೋದಾಗ ಪತ್ರ ಸ್ವೀಕರಿಸಲಿಲ್ಲ ಹಾಗೂ ಘಟಕದ ಮುಖ್ಯಸ್ಥರನ್ನು ಭೇಟಿ ಮಾಡಲು ಸಹ ಅವಕಾಶ ನೀಡಲಿಲ್ಲ ಎಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಯಾವುದೇ ಷರತ್ತುಗಳಿಲ್ಲದೆ ಹಿಂಬಾಕಿ ವೇತನ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಅವರು ಗ್ರಾಸಿಮ್ ಇಂಡಸ್ಟ್ರೀಸ್ ನಿರ್ವಹಣೆಗೆ ಮನವಿ ಮಾಡಿದ್ದಾರೆ. ನಮ್ಮ ಒಂದು ಇದೊಂದು ಲೆಟರ್ ತಗೊಂಡು ಹೋಗಿದ್ವಿ ನಾವು. ಈ ಲೆಟರ್ ತಗೊಂಡೋಗಿ ನಾವೆಲ್ಲರೂ ಸೈನ್ ಮಾಡಿದ್ವಿ. 40 ಜನ ಸೈನ್ ಮಾಡಿದ್ವಿ. ಇದಕ್ಕೆ ಎಲ್ಲರೂ ಸೈನ್ ಮಾಡಿ ತಗೊಂಡೋಗಿ ಲೆಟರ್ಗಳು ಕೊಟ್ಟಿದ್ರೆ, ಈ ಲೆಟರ್ ಯಾವುದೇ ಪಿಟಿಷನ್ ನಿಮ್ಮ ಹತ್ರ ತಗೊಳ್ಳಿಕ್ಕೆ ಮಾಡ್ಕೊಂಡು ಹೋಗಿ, ಅದರ್ವೈಸ್ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಅಂದ್ಕೊಂಡು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನಮಗೆ. ಕೋರ್ಟ್ ಆದೇಶ ತೋರಿಸಿ ಕೋರ್ಟ್ ಆದೇಶ ಅವರು 1 ತಾರೀಕಿಗೆ ಆದೇಶ ನೀಡಿದ್ದು, ಅವ್ರಿಗೆ 40 ವರ್ಷ ಮಾಡಲೇಬೇಕು, ನೀವು ಅವ್ರಿಗೆ ಹಿಂಬಾಕಿ ವೇತನಗಳು ಕೊಡಲೇಬೇಕಂತ ಇದು ನಿರಾಕರಿಸಿದ್ದಾರೆ. ಇದಕ್ಕೆ ಮುಂಚೆ ಹೈಕೋರ್ಟ್ ಫಸ್ಟ್ ನಮಗೆ 2023ರಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ. 23 ಫೆಬ್ರವರಿ 14ನೇ ತಾರೀಕು ಆರ್ಡರ್ ಆಗಿದೆ. ಇದ್ರ ಪ್ರಕಾರ ಎಲ್ಲರಿಗೆ 60 ವರ್ಷ ವಯಸ್ಸು ನಿವೃತ್ತಿ ವಯಸ್ಸು ಮಾಡಲೇಬೇಕು ಮತ್ತು ಎಲ್ಲರಿಗೆ ಯಾರು ರಿಟೈರ್ ಹೋಗಿದ್ದಾರೆ ಅವರಿಗೆಲ್ಲರೂ ಹಿಂಬಾಕಿ ವೇತನ ಕೊಡಬೇಕಾಗುತ್ತೆ. ಇದರಲ್ಲಿ ಆರ್ಡರ್ ಆದಂಗೆ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸಹ ಆರ್ಡರ್ ಎತ್ತಿಟ್ಟಿದೆ. ಮೇ 21 ಎಷ್ಟೇ ಸರಿ ವಿನಂತಿ ಮಾಡಿಕೊಂಡು ಇವನು ಕಾರ್ಮಿಕ ಇಲಾಖೆ DLC ಹತ್ರ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಆಗಿಬಿಟ್ಟು ಅವ್ರ ಹತ್ರ ಒಂದು 3 ಕನ್ಸಲ್ಟೇಷನ್ ಮೀಟಿಂಗ್ ಆದ್ರೂ ಬೆನಿಫಿಟ್ ಇವತ್ತಿಗೆ ನಮ್ಮ ಹಿಂಬಾಕಿ ವೇತನಗಳು ಕೊಡ್ತಾ ಇಲ್ಲ. ಮೇಲ್ಪಟ್ಟು ಸೈನ್ ಮಾಡ್ಕೊಂಡೇ ತೊಗೊಳ್ಬೇಕು, ಅದ್ರ ಕೊಡ್ಲಿಕ್ಕೆ ಆಗಲ್ಲ ಅಂದ್ಕೊಂಡು ನಮ್ಗೆ ನೇರವಾಗಿ ಹೋಗಿ ಹೇಳ್ತಿದ್ದಾರೆ ಅವರು. ಈಗ ಒಂದು ಅನ್ಯಾಯ ವಿರುದ್ಧ ನಾವೆಲ್ಲ ಒಂದು ರಿಟೈರ್ ಆದ 45 ಜನ ಸೇರಿಕೊಂಡು ನಾವೆಲ್ಲ ಒಂದು ಮುಂದೆ ಬಂದುಕೊಂಡಾಗಿದೆ. ಮುಖಾಂತರ ಪತ್ರಿಕಾ ಮುಖಾಂತರ TV ಮೀಡಿಯಾ ಮುಖಾಂತರ ನಾವು ಅವ್ರಿಗೆ ಪ್ರೆಷರ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಯಾಕಂದ್ರೆ ನಾವು ನಿವೃತ್ತ ನೌಕರರಿದ್ದೆ. ಕೋರ್ಟ್ ಮುಖಾಂತರ ಏನು ತೀರ್ಪು ಆಗಿದೆ, ಆ ತೀರ್ಪಿನ ಮುಖಾಂತರ ನಮಗೇನು ಸಿಗಬೇಕಾಗಿದೆ ನ್ಯಾಯಬದ್ಧವಾಗಿ ಅಷ್ಟು ನಾವು ಪಡ್ಕೊಳ್ಳೇಬೇಕಾಗುತ್ತೆ. ಎನಿ ಕಾಸ್ಟ್ ನಾವು ಯಾವುದೇ ಒಂದು ಕಂಡೀಷನ್ಗೆ ಮುಂದೆ ಒಪ್ಪುವುದಿಲ್ಲ. ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ದು ಯಾವುದೇ ಯೂನಿಯನ್ ಇಲ್ಲ. ನಮ್ಮದು ಸಮಿತಿ, ನಾವು ಒಂದು ನಿವೃತ್ತ ನೌಕರ ಸಮಿತಿ ಅಂತ ನಾವೇ ಒಂದು ರಚಿಸಿಕೊಂಡು ಏನು ಅನೌಪಚಾರಿಕ ಸಮಿತಿ ಇದು. ನಮ್ದು ಯಾವುದೇ ಲೆಕ್ಕ ಇರೋದಿಲ್ಲ, ನಮ್ದು ಯಾವುದೇ ಹಣಕಾಸಿನ ಹೊರ ಇರೋದಿಲ್ಲ. ಅನೌಪಚಾರಿಕ ಸಮಿತಿದ್ರು ನಾವೆಲ್ಲ ಮಾಡ್ಕೊಂಡು ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಮಗೇನು ಆದೇಶ ಕೋರ್ಟ್ ಏನೋ ಆದೇಶ ಕೊಟ್ಟಿದೆ, ಆದೇಶ ಪರಿಪಾಲನೆ ಮಾಡಿ ಅಂತ ಇಷ್ಟೇ ನಾವು ಕೇಳ್ತಾ ಇದ್ದೀವಿ. ಟೆಂಪೋ ಪಲ್ಟಿ, ಕೈಗಾ ಆಡುಸ್ತಾವದ 16 ಕಾರ್ಮಿಕರಿಗೆ ಗಾಯ. ಕಾರವಾರ ಕೈಗಾದಿಂದ ಮಲ್ಲಾಪುರ ಟೌನ್ಶಿಪ್ ಕಡೆಗೆ ತೆರಳುತ್ತಿದ್ದ ಖಾಸಗಿ ಟೆಂಪೋ ಪಲ್ಟಿಯಾದ ಪರಿಣಾಮ 16 ಮಂದಿ ಕಾರ್ಮಿಕರು ಗಾಯಗೊಂಡ ಘಟನೆ ಸೋಮವಾರ ಬೆಳಿಗ್ಗೆ 9:45 ಸುಮಾರಿಗೆ ನಡೆದಿದೆ. ಮಾಹಿತಿಯ ಪ್ರಕಾರ ಕೈಗಾ ಅಣುಸ್ಥಾವರದಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹೊರಗುತ್ತಿಗೆ ಕಾರ್ಮಿಕರು ರಾತ್ರಿ ಶಿಫ್ಟ್ ಮುಗಿಸಿಕೊಂಡು ಟೌನ್ಶಿಪ್ಗೆ ಮರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಟೆಂಪೋ ರಸ್ತೆ ಬದಿಗೆ ಪಲ್ಟಿಯಾಗಿದ್ದು ವಾಹನವು ಹಾನಿಗೊಳಗಾಗಿದೆ. ಅಪಘಾತದಲ್ಲಿ ಗಾಯಗೊಂಡ 16 ಕಾರ್ಮಿಕರನ್ನು ಸ್ಥಳೀಯರು ಹಾಗೂ ಸಹೋದ್ಯೋಗಿಗಳ ಸಹಾಯದಿಂದ ತಕ್ಷಣ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವೈದ್ಯರ ಪ್ರಾಥಮಿಕ ತಪಾಸಣೆಯ ಪ್ರಕಾರ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯಗಳೇ ಆಗಿದ್ದು ಯಾವುದೇ ಜೀವ ಅಪಾಯವಿಲ್ಲವೆಂದು ತಿಳಿದು ಬಂದಿದೆ.
ಘಟನಾ ಸ್ಥಳಕ್ಕೆ ಮಲ್ಲಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಪಘಾತದ ನಿಖರ ಕಾರಣ ಪತ್ತೆ ಹಚ್ಚುವ ತನಿಖೆ ಮುಂದುವರೆದಿದೆ. ಟೆಂಪೋವನ್ನು ಕ್ರೇನ್ ಸಹಾಯದಿಂದ ಸ್ಥಳದಿಂದ ತೆರವುಗೊಳಿಸಲಾಗಿದೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.